ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಗೌರಿ ಗಣೇಶ ಹಬ್ಬ ಬಂತಂದರೆ ಸಡಗರ ಕೂಡ ಮನೆ ಮಾಡುತ್ತೆ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಗೌರಿ ಗಣೇಶ ಹಬ್ಬ ಒಂಥರ ವಿಶೇಷ ಇದ್ದ ಹಾಗೆ. ಇವತ್ತು ನಮ್ಮ ಅಡುಗೆ ಮನೆಯಲ್ಲೂ ಕೂಡ ಗೌರಿ ಗಣೇಶ ಹಬ್ಬದ ವಿಶೇಷವಾದ ಸಂಚಿಕೆಯಲ್ಲಿ ನಾವಿದ್ದೇವೆ. ನಮಗೋಸ್ಕರ ಇವತ್ತು ವಿಶೇಷವಾಗಿರುವ ಖಾದ್ಯವನ್ನು ತಯಾರಿಸಿಕೊಡೋಕೆ ಅಂತ ರೇಣುಕಾ ಸುರೇಶ್ ಅವರು ಬಂದಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನು ವಿಶೇಷ ಖಾದ್ಯವನ್ನು ಊಟ ಮಾಡ್ತಾ ಇದ್ದೀರಾ? ಹಬ್ಬದ ಸ್ಪೆಷಲ್ ನಮ್ಮೂರಿದು ಹೋಳಿಗೆ ಮತ್ತೆ ಖಾರ ಕಡುಬು. ಹಾಗಾದ್ರೆ ಇದು ಗಣೇಶನಿಗೂ ಪ್ರಿಯವಾಗಿರುವಂಥದ್ದು, ಗೌರಿಗೂ ಪ್ರಿಯವಾಗಿರುವಂಥದ್ದು. ಹಾಗಾದ್ರೆ ಹೋಗೋಣ, ಬನ್ನಿ. ಹಾಗಾದ್ರೆ ಈಗ ನೀವು ಪ್ರಥಮವಾಗಿ ಮಾಡ್ತಾ ಇರೋವಂಥದ್ದು ಹೋಳಿಗೆ ಹೇಗೆ ಮಾಡೋದು? ಶುರು ಮಾಡಬೇಕು. ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಹಾ, ಸ್ವಲ್ಪ ನೀರು, ಸಾಕಾ? ಬೇಕು ನೀರು ಬೇಳೆ ಬೇಯಲಿಕ್ಕೆ. ಸಾಕು. ಬೇಳೆ ಹಾಕೋದಕ್ಕೆ. ಬೇಳೆಯನ್ನು ನಾವು ಮೊದಲು ಬೇಯಿಸ್ಕೊಳ್ಬೇಕು. ಅದು ಬೇಯಬೇಕು. ಅದು ಬೆಂದಾದ್ಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋದಾ? ಇದು ಬೇಯ್ತಾ ಇರುತ್ತೆ. ಹಾಗಾದ್ರೆ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಹಬ್ಬನ ಆಚರಿಸ್ತಾರೆ? ಸ್ಪೆಷಲ್ ಚೌತಿ ಮತ್ತೆ ದೀಪಾವಳಿ ಅಂದ್ರೆ ನಮಗೆ ದೊಡ್ಡ ಹಬ್ಬ. ಮತ್ತೆ ಗೌರಿಯನ್ನು ಕೂರಿಸ್ತೇವೆ. ಅದಕ್ಕೆ ನೀರು, ಚೊಂಬು ಅಥವಾ ಕೊಡಪಾನದಲ್ಲಿ ಗೌರಿಯನ್ನು ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಸೀರೆ ಎಲ್ಲ ಅಲಂಕಾರ, ಗೌರಿಗೆ ಹೇಗೆ ಮಾಡ್ತೇವೆ ಅಲಂಕಾರ ಮಾಡಿ ಮತ್ತೆ ಮಾರನೇ ದಿವಸ ಗಣಪನನ್ನು ತರ್ತೇವೆ. ಹಾಗೆ ಪುರಾಣಗಳಿಂದ ಕೂಡ ಹಬ್ಬ ಅಂದ್ರೆ ತುಂಬಾ ವಿಶೇಷವಾಗಿರುವಂತದ್ದು. ಮನೆಯಲ್ಲೂ ಸಹ ನಮ್ಮಲ್ಲಿ ಗಣಪತಿಯನ್ನು ಕೂರಿಸ್ತಾರೆ. ಇದೆಷ್ಟು ಹೊತ್ತು ಬೇಕಾಗುತ್ತೆ? ಬೇಳೆ ಒಂದೆರಡು ವಿಸಿಲ್ ಆಗ್ಬೇಕು. ಒಂದೆರಡು ವಿಸಿಲ್ ಆಗ್ಬೇಕಾಗುತ್ತೆ. ನೀವು ಹೇಗೆ ವಿಶೇಷವಾಗಿ ಆಚರಿಸುವಂಥದ್ದು ನೆನಪಿದೆಯಾ? ಬಾಲ್ಯದಲ್ಲಿ ನೀವು ಆಚರಿಸ್ತಾ ಇದ್ದಿದ್ದಕ್ಕೆ ಇವಾಗ? ಅದೇ ಬಾಲ್ಯದಲ್ಲಿ ಅಂದರೆ ಗೌರಿಯನ್ನು ನಾವೇ ತರೋದು ಹೋಗಿ, ಅಂದರೆ ಹೊಳೆಯಿಂದ ತರೋದು ನಾವು. ಹೊಳೆಗೆ ಹೋಗಿ ಒಂದು ಕೊಡಪಾನಕ್ಕೆ ಅಥವಾ ಚೊಂಬಿಗೆ ಹಾಲು, ತುಪ್ಪ, ಎಲೆ ಅಡಿಕೆ ಅದರೊಳಗೆ ಹಾಕೊಂಡು ತಗೊಂಡು ಹೊಳೆಗೆ ಹೋಗೋದು. ಗ್ಯಾಸ್ ಆಫ್ ಮಾಡೋದಾ? ಗೌರಿ ಹಬ್ಬ ಆಚರಣೆ, ನಿಮ್ಮ ಬಾಲ್ಯ ದಿನಗಳ ಆಚರಣೆ ಬಗ್ಗೆ ಹೇಳ್ತಾ ಇದ್ರಿ. ಹೌದೌದು. ಅದೇ ನಾವು ಚಿಕ್ಕವರಿರುವಾಗ ಅದೇ ನಮ್ಮ ಅಮ್ಮ ಎಲ್ಲ ಅದಕ್ಕೆ ಹಾಕಿ ಕೊಡ್ತಾ ಇದ್ರು, ರೆಡಿ ಮಾಡಿ. ಹಾಲು, ತುಪ್ಪ, ಎಲೆ ಅಡಿಕೆ ಕೊಡಪಂದಲ್ಲಿ ಹಾಕಿ ತಗೊಂಡು ಹೋಗೋದು ಹೊಳೆಗೆ. ಅದನ್ನು ಹೊಳೆಯಲ್ಲಿ ಹಾಕಿ ಅದರಿಂದ ನೀರು ತಗೊಂಡು ಬಂದು ಅದನ್ನೇ ಗೌರಿ ಅಂತ ಹೇಳಿ ಇಡುವುದು ಮೊದಲು. ಅದಕ್ಕೆ ಫಸ್ಟ್ ಬಾಳೆ ಎಲೆ ಹಾಕಿ, ಅಕ್ಕಿ ಹಾಕಿ, ಅದ್ರ ಮೇಲೆ ಇದನ್ನು ಕೂರಿಸಿ ಮತ್ತೆ ಅದಕ್ಕೆ ಅಲಂಕಾರ ಮಾಡೋದು. ಸೀರೆ ಉಡಿಸಿ ಎಲ್ಲ ಅಲಂಕಾರ ಮಾಡಿ ಗೌರಿಯನ್ನು ಕೂರಿಸೋದು.
ಆತರ ತುಂಬಾ ಖುಷಿ ಪಡ್ತಾ ಇದ್ರಿ ಹಾಗಾದ್ರೆ. ಖುಷಿ ಇರ್ತದೆ. ಇವತ್ತು ಮತ್ತೆ ನೆನಪಾಗ್ತಾ ಇದೆಯಾ ಅದೇ ಪದ್ಧತಿ ನಡೆದು ಬರ್ತಾ ಇದೆ? ಈಗೂ ಸಹ ನಾವು ಇಲ್ಲೂ ಸಹ ಅದೇ ಪದ್ಧತಿ. ಇಲ್ಲಿ ಹೊಳೆ ಇಲ್ಲ, ಬಟ್ ಇಲ್ಲಿ ಪೈಪಿಂದ ನೀರು ತಕೊಂಡು ಮಾಡೋದು ಹಾಗೆ. ಸ್ವಲ್ಪ ವಿಶೇಷ ಭಿನ್ನವಾಗಿದೆ. ಇಲ್ಲಿ ಮನೆಯಲ್ಲಿ ಸಹ ನಾವು ಇಲ್ಲೂ ಕೂರಿಸ್ತೇವೆ ಗಣೇಶನ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಇದಕ್ಕೆ ಹಾಕುವಂಥದ್ದಾ? ಓಕೆ. ಸ್ವಲ್ಪ ಇದು ಬಿಸಿ ಆಗಬೇಕು. ಗ್ಯಾಸ್ ಹಚ್ಬಿಡಿ. ಬೆಲ್ಲ ಕರಗಬೇಕು ಇದರಲ್ಲಿ. ಹೌದೌದು. ತುಂಬಾ ಸ್ಪೆಷಲ್ ಅಂತ ಇದ್ರೆ ಯಾವ ಖಾದ್ಯನ ಸ್ಪೆಷಲ್ ಅಂತ ಹೇಳ್ಬೋದು ಗೌರಿ ಹಬ್ಬಕ್ಕೆ? ಗೌರಿ ಹಬ್ಬಕ್ಕೆ ಅಂದ್ರೆ ನಮ್ಮಲ್ಲಿ ಸೇಮಿಗೆ ಉಂಟಲ್ಲ, ಅದನ್ನು ನೀರಲ್ಲಿ ಬೇಯಿಸಿ ಅದನ್ನು ಬಸ್ದು ಬಿಟ್ಟು ಅದಕ್ಕೆ ನೈವೇದ್ಯ ಮಾಡ್ತೇವೆ. ಅದಕ್ಕೆ ಸಕ್ಕರೆ, ತುಪ್ಪ ಅದೆಲ್ಲ ಹಾಕಿ ನೈವೇದ್ಯ ಮಾಡೋದು ಗೌರಿ. ಈ ಹೋಳಿಗೆ ಕೂಡ ಸಾಮಾನ್ಯವಾಗಿ ಇರುತ್ತೆ ಅಲ್ವಾ? ಅದು ಇರುತ್ತೆ ಸಾಮಾನ್ಯ. ಇದು ಕಾಯಿ ಹೋಳಿಗೆ ಮಾದರಿಯಲ್ಲಿರುತ್ತೆ ಅಥವಾ ಇನ್ನೊಂದು ಹಳದಿ ಹೋಳಿಗೆ ತರ ಬರುತ್ತೆ ಅಲ್ವಾ? ಅದು ಕಾಯಿ ಹೋಳಿಗೆ ಥರದ್ದಲ್ಲ, ಸ್ವಲ್ಪ ಬೇರೆ ಇನ್ನೊಂದು. ಓಕೆ. ಯಾವ ಹೋಳಿಗೆ ಆದ್ರೂ ನಂಗೆ ಇಷ್ಟ. ಸಾಕಂತೆ ಸ್ವಲ್ಪ ಆಫ್ ಮಾಡೋದಾ? ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೊಳ್ಳೋದು. ಇವಾಗ ಮನೆಯಲ್ಲಿ ಎಷ್ಟು ಜನ ಇದ್ದೀರಾ? ಹೇಗೆ ಆಚರಿಸ್ತೀರಾ ಹಬ್ಬನ ಎಲ್ಲರ ಜೊತೆಯಾಗಿ ಸೇರಿದಾಗ? ಮನೆಯಲ್ಲಿ ಎಲ್ಲರೂ ಇದ್ದೇವೆ. ಅಂದ್ರೆ ಒಂದು ಮಗಳಿಗೆ ಮೊನ್ನೆ ಮದುವೆ ಆಯ್ತು ರೀಸೆಂಟ್ ಆಗಿ. ಹಾಗಾದ್ರೆ ಮೇ 20ಕ್ಕೆ ಇನ್ನು ಬರ್ತಾರೆ ಅವರು ಸಹ. ಮಗಳು ಅಳಿಯ ಎಲ್ಲ. ಮಗಳು ಅಳಿಯ ಎಲ್ಲಿರೋದು? ಉಡುಪಿ ಕಡೆ ಇದ್ದಾರೆ. ಉಡುಪಿಯಲ್ಲಿ ಇರೋದು. ಅವರು ಬಂದಾಗ ಸ್ಪೆಷಲ್, ತುಂಬಾ ವಿಶೇಷವಾಗಿ ಆಚರಿಸ್ತೀರಾ. ಹಬ್ಬ ಬಂದ್ಮೇಲೆ ಫಸ್ಟ್ ಟೈಮ್ ಬರೋದು ಅನ್ಸುತ್ತೆ ಅಲ್ವಾ ಮನೆಗೆ? ಮೊನ್ನೆ ಪಂಚಮಿಗೆ ಬಂದಿದ್ರು. ಗಣೇಶ ಚತುರ್ಥಿ ಮೊದಲ ಹಬ್ಬ, ಗೌರಿ ಗಣೇಶ ಹಬ್ಬ. ಹೌದೌದು. ಮತ್ತೆ ಮೊನ್ನೆ ವರಮಹಾಲಕ್ಷ್ಮಿಗೆ ಸಹ ಬಂದು ಅವರೇ ಮನೆಯಲ್ಲಿ ಸಹ ಮಾಡ್ತೇವೆ ನಾವು, ಅದನ್ನು ಸಹ ಮಾಡಿದ್ರು. ಹಾಗಾದ್ರೆ ಈ ಬಾರಿ ಗೌರಿ ಹಬ್ಬ ಅಂತೂ ನಿಮ್ಮ ಮನೆಯಲ್ಲಿ ಇನ್ನೂ ವಿಶೇಷವಾಗಿ ಗಮ್ಮತ್ತಲ್ಲಿ. ಹೌದೌದು. ಹಾಗಾದ್ರೆ ಇದು ತಣ್ಣಗಾಗಿದೆ ಅಲ್ವಾ? ಮಿಕ್ಸಿಗೆ ಹಾಕುವ. ಮಿಕ್ಸಿಗೆ ಚೆನ್ನಾಗಿ ಗ್ರೈಂಡ್ ಮಾಡಬೇಕಾ? ಹೌದು, ಸಣ್ಣ ಆಗಬೇಕು. ಇದು ಕಸಕಸೆ. ಓಕೆ. ಇದೆರಡು ಏಲಕ್ಕಿ ಹಾಕು. ಓಕೆ. ಈಗ ಈಗ ಹೋಳಿಗೆಯನ್ನು ಲಟ್ಟಿಸ್ಕೊಂಡು. ಹೌದು. ಇದು ಮೈದಾ ಹಿಟ್ಟು ನಾನು ಮನೆಯಿಂದಾನೇ ಕಲಸಿ ತಂದಾನೆ, ಸ್ವಲ್ಪ ಇದು ಸಾಫ್ಟ್ ಆಗಲಿ ಅಂತೇಳಿ. ಇದಕ್ಕೆ ಉಪ್ಪು ಮತ್ತೆ ಸೋಡಾ ಹಾಕಿ ಕಲಸಿ ತಂದಿದ್ದೇನೆ. ಮೈದಾ ಹಿಟ್ಟಿಗೆ ಉಪ್ಪು ಸೋಡಾ ಹಾಕಿ ಕಲಸಿರೋ. ಸ್ವಲ್ಪ ಹದ ಮಾಡಬೇಕು ಅದಕ್ಕೆ. ಹೌದೌದು. ಈ ತರ ಮಾಡ್ಕೊಂಡು ಇದನ್ನ ಅದ್ರೊಳಗೆ ಹಾಕ್ಬಿಟ್ಟು ನಾವು ಹೌದೌದು ಲಟ್ಟಿಸೋದಲ್ಲ? ಅಲ್ಲ, ಫಸ್ಟ್ ಇದನ್ನು ಉದ್ದ ಮಾಡಿ ಲಟ್ಟಿಸ್ಕೊಂಡು ಮತ್ತೆ ಇದನ್ನು ಆಮೇಲೆ ಹಾಕ್ಬೇಕು. ಹೌದು. ಎಷ್ಟೆಲ್ಲ ಕಲೀಲಿಕ್ಕೆ ಬಾಕಿ ಇದೆ. ನಿಮ್ಮ ಮಗಳು ಹೋಳಿಗೆ ಎಲ್ಲ ಪ್ರಿಪೇರ್ ಮಾಡ್ತಾರಾ? ಮಾಡ್ತಾರಲ್ಲ, ಹಬ್ಬದ ಅಡಿಗೆ ಎಲ್ಲ ಪ್ರಿಪೇರ್ ಮಾಡ್ತಾರೆ. ನಿಮ್ಮ ಮನೇಲಿ ಏನೆಲ್ಲ ರೆಡಿ ಆಗಿರುತ್ತೆ ಹಬ್ಬದ ದಿನ? ಗೌರಿ ಹಬ್ಬದ ದಿನ ಏನೆಲ್ಲ ರೆಡಿ ಮಾಡ್ತೀರಾ ತಿಂಡಿಗಳನ್ನ, ಖಾದ್ಯಗಳನ್ನ? ಗೌರಿ ಹಬ್ಬಕ್ಕೆ ಅಂದ್ರೆ ಇಷ್ಟೇ. ಮತ್ತೆ ಗಣೇಶನಿಗಾದ್ರೆ 5 ತರದ್ದು ಲಾಡು, ಮತ್ತೆ ಖಾರ ಕಡುಬು, ಚಕ್ಕುಲಿ, ಮತ್ತೆ ಕರ್ಚಿಕಾಯಿ, ಅದೆಲ್ಲ ತುಂಬಾ ಬಗೆ ಮಾಡ್ತಾರೆ. ಗೌರಿಗೆ ಹಾಗಾದ್ರೆ ಕಮ್ಮಿ ಐಟಮ್. ಆದ್ರೆ ಮಾರ್ಲೆ ದಿವಸ ರೊಟ್ಟಿ ಊಟ ಮಾಡಿ
ಒಳ್ಳೆ ಪ್ಲಾನ್. ಅವ ಮತ್ತೆ ನೈವೇದ್ಯ ಮಾಡುವಾಗಲೂ ಸಹ ಇಬ್ಬರಿಗೆ ಸಹ, ಹಾ, ಗೌರಿಗೆ ಮತ್ತೆ ಗಣೇಶನಿಗೆ. ಮೊದಲು ಗೌರಿಯನ್ನು ಕೂರಿಸಿ ಮತ್ತೆ ಗಣೇಶನನ್ನು ಕೂರಿಸೋದು. ಮೊದಲು ಒಂದೇ ದಿವಸ ಮೊದಲು ಗೌರಿ ಬರೋದು ನಮ್ಮ ಆಚೆ ಎಲ್ಲ, ಓಕೆ. ಮತ್ತೆ ಗಣೇಶ ಬರೋದು ಹಾಗೆ. ಈಗ ಈ ಹೋಳಿಗೆ ಸ್ಪೆಷಲಿ ಉತ್ತರ ಕರ್ನಾಟಕ ಶೈಲಿ ಅಥವಾ ಇಲ್ಲಿನ ಶೈಲಿ? ಇಲ್ಲ, ಇದು ಉತ್ತರ ಕರ್ನಾಟಕ ಶೈಲಿ. ಇಲ್ಲಿದು ಸ್ವಲ್ಪ ರೌಂಡ್ ಬರ್ತದಲ್ಲ, ರೌಂಡ್ ಬರುತ್ತೆ, ಸ್ವಲ್ಪ ದೊಡ್ಡದಾಗಿ ರೌಂಡ್ ಬರುತ್ತೆ. ಅಲ್ಲಿ ಹೀಗೆನಾ ಹೋಳಿಗೆ? ಇಷ್ಟೇ ದೊಡ್ಡ? ಇದಿಷ್ಟೇ ದೊಡ್ಡದು. ಓಕೆ. ಉತ್ತರ ಕರ್ನಾಟಕದ ಅಡುಗೆಗಳ ಜೊತೆಗೆ ದಕ್ಷಿಣ ಕನ್ನಡದ ಅಡುಗೆಗಳನ್ನ ಕೂಡ ನೀವು ತುಂಬಾ ಕಲ್ತಿದ್ದೀರಾ? ಮಾಡ್ತೀರಾ ಅಲ್ವಾ? ವ್ಯತ್ಯಾಸಗಳೇನಾದ್ರೂ ಕಾಣಿಸುತ್ತಾ? ಸ್ವಲ್ಪ ವ್ಯತ್ಯಾಸವೇ. ನಮ್ದು ಸ್ವಲ್ಪ ಖಾರ ಜಾಸ್ತಿ ಅಲ್ವಾ? ಇರ್ಲಿಕ್ಕೆ ಸ್ವಲ್ಪ ಖಾರ ಕಡಿಮೆ. ನೀವು ಸೆಟ್ ಆಗಿದ್ದೀರಾ? ಹಾ. ಎಣ್ಣೆ ಇಡ್ಬೋದು. ಈಗ ಎಣ್ಣೆ ಕಾಯ್ಲಿಕ್ಕೆ ಇಡೋದಾ? ಹಾ. ಓಕೆ. ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸ್ತಾ ಇರೋದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಎಷ್ಟು ಬೇಕಾಗುತ್ತೆ? ತುಂಬ ಬೇಕು ಮೇಡಮ್ ಅದು ಕರೀಲಿಕ್ಕೆಲ್ಲ. ಹೀಗೆ ಇದಕ್ಕೆ ನೀರು ಹಾಕಿ ಫಿಲಪ್ ಮಾಡಬೇಕು. ಓಕೆ. ಇದನ್ನು ನಾವು ಡೈರೆಕ್ಟ್ ಆಗಿ ಕಾದ ಎಣ್ಣೆಗೆ ಹಾಕೋದಾ? ಓಕೆ. ಹಾಗಾದ್ರೆ ನಿಮ್ಮ ಕಡೆ ಹೋಳಿಗೆ ಅಂದ್ರೆ ಈ ಮಾದರಿಯಲ್ಲಿ ಬರುತ್ತೆ. ಹೌದೌದು. ಎಣ್ಣೆ ಕಾದಿದೆ, ಹಾಕೋದಾ? ಕರ್ಜಿಕಾಯಿ ನೋಡ್ದಂಗೆ ಆಗುತ್ತೆ ಅಲ್ಲ? ಹಾಂ, ಇದಕ್ಕೆ ಅದೇ ಕಡಲೆ ಹುಡಿ ಮತ್ತು ಪುಟಾಣಿ ಹುಡಿ ಸಕ್ಕರೆ ಮಿಕ್ಸ್ ಮಾಡಿ ಇದ್ರ ಬದಲು ಅದನ್ನು ತುಂಬಿದರೆ ಕರ್ಜಿಕಾಯಿ ಹಾಗೆ ಆಗ್ತದೆ. ಅದಕ್ಕೆ ನಾನು ಅನ್ಕೊಂಡೆ ಹೋಳಿಗೆ ಅಷ್ಟು ದೊಡ್ಡದಾಗೆ ಇರ್ಬೋದೇನೋ ಅಂತ. ಚಿಕ್ಕ ಚಿಕ್ಕ ಹೋಳಿಗೆ. ಹಾಂ, ಬೇಗ ಖಾಲಿ ಆಗಿಬಿಡುತ್ತೆ. ಅದು ಆಯ್ತಾ? ಹಾಂ. ಹೋಳಿಗೆ ರೆಡಿ ಆಗಿದೆ. ಹೋಳಿಗೆ ರೆಡಿ ಆಯಿತು. ಗೌರಿ ಹಬ್ಬದ ಹೋಳಿಗೆ. ಥ್ಯಾಂಕ್ ಯು ಸೋ ಮಚ್. ನಮ್ಮಲ್ಲಿ ವಿಶೇಷವಾಗಿರುವ ಹಬ್ಬ ಅಂದರೆ ಅದು ಗೌರಿ ಗಣೇಶ ಹಬ್ಬ. ಹಾಗೆ ಗೌರಿ ಹಬ್ಬಕ್ಕೆ ವಿಶೇಷವಾಗಿ ಹೋಳಿಗೆಯನ್ನು ಮಾಡಿಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕ ಶೈಲಿಯ ಹೋಳಿಗೆ ಅಂತ ಇದು ತುಂಬ ವಿಭಿನ್ನವಾಗಿದೆ, ನೋಡೋಕ್ಕೂ ಕೂಡ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮೊದಲು ಇದನ್ನು ಹೇಗೆ ಮಾಡಿದ್ರು ಅನ್ನೋದನ್ನು ನೀವು ನೋಡ್ಕೊಂಡು ಬನ್ನಿ. ಹೋಳಿಗೆ ತಯಾರಿಸುವ ವಿಧಾನ: ಮೊದಲು ತೊಗರಿ ಬೇಳೆಯನ್ನು ಮುಳುಗುವಷ್ಟು ನೀರು ಹಾಕಿ 3 ರಿಂದ 4 ವಿಸಿಲ್ ಬರುವವರೆಗೂ ಬೇಯಿಸಿ. ನಂತರ 1 ಕಪ್ ಬೆಲ್ಲ ಸೇರಿಸಿ ಕರಗುವವರೆಗೂ ಬೇಯಿಸಿ. ತಣ್ಣಗಾದ ನಂತರ ಗಸಗಸೆ, ಏಲಕ್ಕಿ ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಇನ್ನೊಂದೆಡೆ ಮೈದಾ ಅಂಟನ್ನು ಉದ್ದನೆ ಲಟ್ಟಿಸಿಕೊಳ್ಳಿ. ಆನಂತರ ತಯಾರಿಸಿದ ಹೂರಣವನ್ನು ತುಂಬಿ ಮಡಚಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಉತ್ತರ ಕನ್ನಡ ಶೈಲಿಯ ಹೋಳಿಗೆ ತಯಾರು. ನೋಡಿದ್ರಲ್ಲ, ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೋಳಿಗೆ ಈ ಥರ ಮಾಡ್ತಾರೆ. ನೆಕ್ಸ್ಟ್ ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ. ಆ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಸ್ಮಾಲ್ ಬ್ರೇಕ್.
ಬ್ರೇಕ್ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಹೋಳಿಗೆ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಖಾರ ಕಡುಬು ಮಾಡಿಕೊಡ್ತೇನೆ ಅಂತ ಹೇಳಿದ್ದಾರೆ. ಬನ್ನಿ ಹೇಗೆ ಮಾಡೋದು ಅಂತ ಕೇಳೋಣ. ಮೇಡಮ್, ಖಾರ ಕಡುಬು ಮಾಡೋದು ಹೇಗೆ ಶುರು ಮಾಡೋಣವಾ? ಶುರು ಮಾಡುವ. ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಇಡ್ಬೇಕಾ? ಓಕೆ. ಸ್ವಲ್ಪ ನೀರು ಹಾಕಿ ಸಾಕಾ? ನೀರು ಬಿಸಿ ಆಗಬೇಕಾ? ಹೌದೌದು, ಸ್ವಲ್ಪ ಕುದಿ ಬರಬೇಕು. ಹಾಗೆ ಖಾರ ಕಡುಬು ಎಷ್ಟು ವಿಶೇಷವಾಗಿರುವಂಥದ್ದು? ಅದು ಗಣೇಶನಿಗೆ ಪ್ರಿಯವಾದದ್ದು. ಗಣೇಶನಿಗೆ ಪ್ರಿಯವಾಗಿರುವಂಥದ್ದು ಖಾರ ಕಡುಬು ಅಂದರೆ ತುಂಬ ಇಷ್ಟ ಅಂತ. ಹಾಗೆ ನಮ್ಮ ಆಚೆಲೆಲ್ಲ ಅದೇ ಮಾಡೋದು. ಗೌರಿ ಹಬ್ಬದ ದಿನನೂ ಮಾಡ್ತೀರಾ? ಗೌರಿ ಹಬ್ಬ ದಿನ ಇಲ್ಲ, ಗಣೇಶ ಬರುವ ದಿವಸವೇ ಮಾಡೋದು. ಹಾಗಾದ್ರೆ ನಮ್ಮ ವೀಕ್ಷಕರು ಗಣೇಶ ಹಬ್ಬಕ್ಕೂ ತಯಾರಿ ಮಾಡ್ಕೋಬಹುದಲ್ವಾ? ಮಾಡ್ಕೋಬಹುದು. ಚಿಂತೆ ಮಾಡ್ತಾ ಇರ್ತಾರೆ ಯಾವ ಖಾದ್ಯವನ್ನು ತಯಾರಿಸೋದು ಅಂತ. ಹಾಕುವ. ಸ್ವಲ್ಪ ಉಪ್ಪು ಹಾಕ್ಬೇಕಾ? ಅಕ್ಕಿ ಹಿಟ್ಟು. ಹೌದು, ಅಕ್ಕಿ ಹಿಟ್ಟು. ಬಂದ್ ಮಾಡಿದ್ದು, ಗ್ಯಾಸ್ ಬಂದ್ ಆಫ್ ಮಾಡೋದಾ? ಸ್ವಲ್ಪ ಅದು ತಣ್ಣಗಾಗಬೇಕಿದು. ತಣ್ಣಗಾದ ನಂತರ ಅದನ್ನು ಇದನ್ನ ಅವಾಗಲೂ ಮಾಡಿದವರು ಉಂಡೆ ಥರ. ಹೌದು, ಹಾಗೆ ಮಾಡಬೇಕು. ಓಕೆ. ಖಾರ ಎಲ್ಲ ಎಷ್ಟೊತ್ತಿಗೆ ಮಿಕ್ಸಿಗೆ ಹಾಕೊಳ್ಳುವ ದಾರದ್ರಲ್ಲಿ? ಓಕೆ, ಹಾಗಾದ್ರೆ ಮಿಕ್ಸಿಗೆ ಕೊಡಿ. ಇದು ಕಡಲೆಬೇಳೆ, ಉದ್ದಿನ ಬೇಳೆ, ಮೆಂತೆ, ಜೀರಿಗೆ ಹಾಕಿ ನೆನೆಸಿ ತಂದದ್ದು. ಎಷ್ಟು ಹೊತ್ತು ನೆನೆಸಿಟ್ಟು? 1-2 ಅವರ್. ಓಕೆ. ಇದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ. ನಿಮಗೆ ಎಷ್ಟು ಖಾರ ಬೇಕು ಅಷ್ಟೇ ಹೋಗ್ಬೋದಲ್ವಾ? ಹೌದು. ಮತ್ತು ಬೇಸೊಪ್ಪು, ಸ್ವಲ್ಪ ಕಸಕಸೆ. ಓಕೆ. ಇದಿಷ್ಟು ಹಾಕಿ ಉಪ್ಪು ಹಾಕ್ಬೇಕು. ಸ್ವಲ್ಪ ನೀರು ಬೇಕಾ? ಸ್ವಲ್ಪ ನೀರು, ಸ್ವಲ್ಪ ಉಪ್ಪು. ನೀರು ಸ್ವಲ್ಪ ಆಗುತ್ತಲ್ಲ, ಅದು ಗಟ್ಟಿ ಆಗಬೇಕಂದ್ರೆ, ಸಣ್ಣ ಆಗಬಾರ್ದು. ಚೂರು ನೀರು ಸಾಕು, ಮತ್ತೆ ಬೇಕಿದ್ರೆ ಹಾಕು. ಗ್ರೈಂಡ್ ಮಾಡಿ ಆಗಿದೆ ನೋಡುವ. ನೋಡಿ ನಿಮಗೆ ಸಾಕಾಗುತ್ತಾ ಅಂತ? ಸಾಕು. ಸಾಕಾ? ಇಷ್ಟು ತೆಳುವಾಗಿದ್ರೆ ನಡೆಯುತ್ತಾ? ಇದನ್ನು ಸ್ವಲ್ಪ ಕಲಿಸುವ ಹಾಗೆ. ಓಕೆ. ಈ ಥರ ಹದ ಮಾಡಿದ್ಮೇಲೆ ಇದನ್ನು ಫಿಲ್ಅಪ್ ಮಾಡಿ ಹಬೆಯಲ್ಲಿ ಬೇಯಿಸ್ಬೇಕೀಗ. ಹಾಗಾದ್ರೆ ಇವಾಗ ನಾವು ನೀರಿಡಬೇಕಾ? ಇಡ್ಲಿ ಪಕ್ಕ ನೀರು ಹಾಕಿದೆ. ಸರಿ, ಸ್ವಲ್ಪ ಎಣ್ಣೆ ಬೇಕು. ಅದಕ್ಕೆ ಹಚ್ಚಲಿಕ್ಕೆ ಇದಕ್ಕೆ ಸ್ವಲ್ಪ ಚೂರು ಎಲ್ಲದಕ್ಕೂ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇದ್ದೇವೆ. ಸಾಕಾ?
ಖಾರ ಕಡುಬುಗೆ ಏನಾದರೂ ಸೈಡ್ ಡಿಶಸ್ ಬೇಕಾಗುತ್ತಾ? ಇಲ್ಲ, ಇದೇ ಖಾರ ಇರ್ತದೆ. ಇದೇ ಖಾರ ಇದ್ರೆ ಸಾಕಾಗುತ್ತೆ ಅಲ್ವಾ? ಬೇಕಂತೇನಿಲ್ಲ. ಮುಚ್ಚಳ ಇರೋದಾ? ಎಷ್ಟು ಹೊತ್ತು ಬೇಕಾಗುತ್ತೆ ಇದು? ಬೇಯಬೇಕು, ಒಂದು 10-15 ನಿಮಿಷ ಅದು ಬೇಯಬೇಕು. ಮೇಡಮ್, ಈಗ ಗಣಪತಿ ಹಬ್ಬಕ್ಕೆ ಮಾತ್ರ ಈ ಥರ ಖಾದ್ಯಗಳನ್ನು ನಾವು ತಯಾರಿಸಬೇಕಾಗುತ್ತಾ? ಹೌದು, ಇದು ಗಣಪತಿ ಹಬ್ಬಕ್ಕೆ ಅಂತಾನೆ ಮಾಡುದು. ಇದ್ರೊಟ್ಟಿಗೆ ಅದೇ ಅವಾಗಲೇ ಹೇಳಿದ್ನಲ್ಲ, 5 ಥರದ ಲಾಡು, ಚಕ್ಕುಲಿ, ಕರ್ಚಿಕಾಯಿ ಎಲ್ಲ ಮಾಡ್ತೇವೆ ಮನೆಯಲ್ಲಿ. ಮಾಮೂಲಿಯಾಗಿ ಸಿಹಿ ಕಡುಬು ಈ ಹೆಸರುಗಳನ್ನೆಲ್ಲ ಕೇಳಿಡ್ತೇವೆ. ಖಾರ ಕಡುಬು, ಸಿಹಿ ಕಡುಬು ಅಂದ್ರೆ ಅವಾಗ ಮಾಡಿದ್ದೇವೆ. ಹೌದು, ಅದನ್ನೇ ಅದೇ ಮಾದರಿಯಲ್ಲಿ ಇದನ್ನು ಮಾಡಕ್ಕಾಗತ್ತಾ? ಅದನ್ನು ಬೇಕಿದ್ರೆ, ಸ್ವೀಟ್ ಬೇಕಿದ್ರೆ ಅದನ್ನೇ ಇದಕ್ಕೆ ಫಿಲಪ್ ಮಾಡ್ಬೋದು. ಹಾಗೆ ಮಾಡ್ಕೋಬಹುದು. ಖಾರ ಬೇಡ ಅಂತ ಹೇಳಿದ್ರೆ. ಹಾಗಾದ್ರೆ ನಿಮ್ಮ ಮನೆಯಲ್ಲಿ ವರ್ಷ ಪ್ರತಿ ಇದು ಮಾಡೇ ಈ ರೆಸಿಪಿನ? ಹೌದು. ಎಷ್ಟು ವರ್ಷ ಆಯ್ತು ನೀವು ಹೀಗೆ ಆಚರಣೆಯನ್ನು ಆರಂಭಿಸಿ? ನಾವಿಲ್ಲಿ ಮದುವೆ ಆಗಿ ಬಂದಾಗಿನಿಂದ ಇಲ್ಲಿ ಮಾಡ್ತಾ ಇದ್ದೇವೆ. ಆದ್ರೆ ಅದೇ ಪದ್ಧತಿಯನ್ನು ಅನುಸರಿಸ್ತಾ ಇದ್ದೀರಾ ಅಲ್ವಾ? ಹೌದು. ಹಾಗಾದ್ರೆ ಈಗ ಖಾರ ಕಡುಬು ರೆಡಿ ಆಗಿದೆ ಅಲ್ವಾ? ತೆಗೆಯುವ. ನಾನು ಫಸ್ಟ್ ಟೈಮ್ ಇವತ್ತು ಟೇಸ್ಟ್ ಮಾಡೋ ಅಂಥದ್ದು ಖಾರ ಕಡುಬು ಹೇಗಿರುತ್ತೆ ಅಂತ. ಟೇಸ್ಟ್ ಮಾಡಿ ನಮ್ಮ ಕಡೆ ಕಡಿಮೆ ಮಾಡೋದು, ಹಾಗಾಗಿ ಕಾಯ್ತಾ ಇದ್ದೇನೆ. ಖಾರ ಕಡುಬು ರೆಡಿ. ಧನ್ಯವಾದಗಳು. ಗೌರಿ ಗಣೇಶ ಹಬ್ಬಕ್ಕೆ ವಿಶೇಷವಾದ ಖಾದ್ಯ ಯಾವುದು ಇದೆ ಅಂತ ನೀವು ಯೋಚಿಸ್ತಾ ಇದ್ರೆ ಖಾರ ಕಡುಬನ್ನು ಮಾಡ್ಬೋದು. ಖಾರ ಕಡುಬು ಹೇಗೆ ಮಾಡೋದು ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ. ಖಾರ ಕಡುಬು ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ಅಕ್ಕಿ ಹಿಟ್ಟು ಸೇರಿಸಿ ಬೆರೆಸಿಕೊಳ್ಳಿ. ಇನ್ನೊಂದೆಡೆ 2 ಗಂಟೆಗಳ ಕಾಲ ನೆನೆಸಿದ ಕಡಲೆಬೇಳೆಗೆ ಉದ್ದಿನಬೇಳೆ, ಮೆಂತೆ ಹಾಗೂ ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣಸು, ಕರಿಬೇವು, ಗಸಗಸೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ನಾದಿಕೊಂಡು ತೆಳುವಾಗಿ ತಟ್ಟಿಕೊಳ್ಳಿ. ಆನಂತರ ತಯಾರಿಸಿದ ಹೂರಣವನ್ನು ಮಧ್ಯದಲ್ಲಿ ಹಾಕಿ ಹಬೆಯಲ್ಲಿ 15 ನಿಮಿಷದವರೆಗೂ ಬೇಯಿಸಿ. ಈಗ ಗೌರಿ ಹಬ್ಬಕ್ಕೆ ಉತ್ತರ ಕನ್ನಡ ಸ್ಪೆಷಲ್ ಖಾರ ಕಡುಬು ಸವಿಯಲು ಸಿದ್ಧ. ಅಂತೂ ಸಿಹಿ ಹೋಳಿಗೆ ಮತ್ತು ಖಾರ ಕಡುಬು ಎರಡು ತಯಾರಾಗಿದೆ. ಟೇಸ್ಟ್ ಮಾಡಿ ನೋಡೋಣ. ಸಿಹಿಯಿಂದ ಆರಂಭಿಸೋಣ ಅಲ್ವಾ ಈ ಹಬ್ಬಕ್ಕೆ? ನೀವು ತಗೊಳ್ಳಿ. ತುಂಬಾ ಚೆನ್ನಾಗಿದೆ ಇದು. ಖಾರ ಖಾರ ಕಡುಬು. ಇದಕ್ಕೇನು ಸೈಡ್ ಡಿಶಸ್ ಬೇಕು ಅಂತ ಇಲ್ಲ, ಬೇಕಾದ್ರೆ ಮಾಡ್ಕೊಳ್ಬೋದು. ಏನ್ ಮಾಡ್ಕೋಬಹುದು ನಾವು? ಚಟ್ನಿ ಮಾಡ್ಕೋಬಹುದು, ತೆಂಗಿನಕಾಯಿ ಚಟ್ನಿ ಮಾಡ್ಕೊಳ್ಬೋದು, ಪುದೀನ ಚಟ್ನಿ, ಹೀಗೆ ಏನಾದ್ರೂ ಮಾಡ್ಬೋದು. ವಾವ್, ಚಟ್ನಿ ಜೊತೆ ತಿಂದಂಗೆ ಫೀಲ್ ಆಗ್ತಾ ಇದೆ. ಸೊ ಏನು ಬೇಕು ಅಂತ ಅನ್ಸೋದಿಲ್ಲ ಅಲ್ವಾ? ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಹಬ್ಬಕ್ಕೆ ಒಳ್ಳೆ ಖಾದ್ಯ ಆಯಿತು ಅಲ್ವಾ? ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಇಷ್ಟು ಚೆನ್ನಾಗಿರೋಂತಹ ಹಬ್ಬದ ಅಡುಗೆನ ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು ನಿಮಗೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೆ ಇನ್ನೊಂದು ಸ್ಪೆಷಲ್ ಕೂಡ ಇದೆ. ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಅದೇ ರೀತಿ ಲವ್ ಮಾರ್ಕ್ ಬ್ಯೂಟಿ ಸೋಪ್ ಇವರ ಕಡೆಯಿಂದ ವಿಶೇಷವಾಗಿರೋ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಬ್ಬ ಬಂತು ಅಂದರೆ ಎಲ್ರಿಗೂ ಸಡಗರ. ಇದರ ಜೊತೆಗೆ ಹಬ್ಬದ ಅಡುಗೆಯನ್ನು ಸವಿಯೋದು ಅಂದರೆ ಎಲ್ರಿಗೂ ತುಂಬ ಇಷ್ಟ.
ಈ ಗೌರಿ ಹಬ್ಬಕ್ಕೆ ವಿಶೇಷವಾದ ಖಾದ್ಯಗಳು ಇಲ್ಲಿವೆ. ನೀವು ಕೂಡ ತಯಾರಿಸಿ ರುಚಿ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಯಾವಾಗಲೂ ನೋಡ್ತಾ ಇರಿ ನಮ್ಮ ಟಿವಿ ನಮ್ಮ ರುಚಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.